ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆದುಪುನ ಮನ್ರೇಗಾ ಯೋಜನೆದ ಪುದರ್ ಬದಲ್ತನೆಕ್ ವಿರೋಧ ತೋಜಾದು ಒಡಿಪು ಜಿಲ್ಲಾ ಕಾಂಗ್ರೆಸ್ ಸಮಿತಿ ದುಂಬಾಳ್ತಡು ಮಣಿಪಾಲ ರಜತಾದ್ರಿದ ಜಿಲ್ಲಾಧಿಕಾರಿ ಆಫೀಸ್ ಎದುರು ಅಂಗಾರೆ ಪ್ರತಿಭಟನೆ ನಡೆತಂಡು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆದುಪುನ ಮನ್ರೇಗಾ ಯೋಜನೆದ ಪುದರ್ ಬದಲ್ತನೆಕ್ ವಿರೋಧ ತೋಜಾದು ಒಡಿಪು ಜಿಲ್ಲಾ ಕಾಂಗ್ರೆಸ್ ಸಮಿತಿ ದುಂಬಾಳ್ತಡು ಮಣಿಪಾಲ ರಜತಾದ್ರಿದ ಜಿಲ್ಲಾಧಿಕಾರಿ ಆಫೀಸ್ ಎದುರು ಅಂಗಾರೆ ಪ್ರತಿಭಟನೆ ಆಚರಣೆ ಮಲ್ತೀರು. ಪ್ರತಿಭಟನೆ ದುಂಬತ್ತ ಮಣಿಪಾಲದ ಸರ್ಕಲ್ ಹಿಡಿದು ಜಿಲ್ಲಾಧಿಕಾರಿ ಆಫೀಸ್ ಮುಟ್ಟ ಮಾಮಲ್ಲ ಪಾದಯಾತ್ರೆ ನಡೆತಂಡು ಪಾಕಜ್ಜಿನ ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆಡು ಪಾಲ್ಗೊಂಡಿರು. ಕೇಂದ್ರ ಸರ್ಕಾರವು ಎದುರಾದ ಘೋಷಣೆ ಪಾಡ್ದು ಆಕೆಗೆ ಕೇಂದ್ರ ಸರ್ಕಾರವು ಭಿನ್ನಾಯಿತೊಂದು ಜಿಲ್ಲಾಧಿಕಾರಿಯರ ಓಲೆ ಕೊರಿಯರು. ಕೆಪಿಸಿಸಿ ಪ್ರಚಾರ ಸಮಿತಿ ಗುರ್ಕಾರ್ಯರು ವಿನಯ್ ಕುಮಾರ್ ಸೊರಕೆ ಪ್ರತಿಭಟನೆದ ಸಭೆಯನ್ನು ಉದ್ದೇಶಿಸಿದು ಪಾತೇರಿಯರು. ದುಮ್ಮದ ಮಂತ್ರಿ ಜಯಪ್ರಕಾಶ್ ಹೆಗ್ಡೆ, ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಅಶೋಕ್ ಕುಮಾರ್ ಕೊಡವೂರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಎಂಎ ಗಫೂರ್ ಪ್ರತಿಭಟನೆಯಲ್ಲಿದ್ದರು. ಕೇಂದ್ರ ಸರ್ಕಾರ ಕೊಡುತ್ತಿದ್ದದನ್ನ ರಾಜ್ಯ ಸರ್ಕಾರ 40, ಕೇಂದ್ರ ಸರ್ಕಾರ 60. ಯಾಕಂದ್ರೆ ಒಂದಲ್ಲ ಒಂದ್ ದಿವಸ ಅವ್ರು ಕಮ್ಮಿ ಮಾಡ್ತಾ ಹೋದಾಗ ರಾಜ್ಯ ಸರ್ಕಾರ ಉಳಿದ ಹಣವನ್ನು ಕೊಡುದಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಹಾಕಬೇಕು ಅನ್ನೋ ಉದ್ದೇಶ ಇರುವುದು. ಕೇಂದ್ರ ಸರ್ಕಾರದ ತಪ್ಪಿಗಳಿಗೆ ರಾಜ್ಯ ಸರ್ಕಾರ ಹೊಣೆ ಅನ್ನುವಂತಹ ಭಾವನೆಯನ್ನು ತರುವಂತದ್ದು ಇವರ ಅಭಿಪ್ರಾಯ. ಅದಕ್ಕೋಸ್ಕರ ಆಗುದಿಲ್ಲ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರೊಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜ್ಯ ಸರ್ಕಾರದಿಂದಲೇ ಈ ಒಂದು ಯೋಜನೆಯನ್ನ ತರಬೇಕು ಅಂತ. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ಕೇಂದ್ರ ಪಂಚಾಯತ್ನಲ್ಲಿ ಆಯ್ಕೆಯನ್ನು ಮಾಡೋದಲ್ಲ, ಯಾರಿಗೆ ಎಷ್ಟು ಕೂಲಿಯನ್ನು ಕೊಡಬೇಕು ಅನ್ನುವಂಥದ್ದು. ಕೇಂದ್ರ ಸರ್ಕಾರ ಯಾವ ಪಂಚಾಯಿತಿಗೆ ಕೊಡಬೇಕು ಅನ್ನುವಂಥದ್ದು, ಯಾವ ಕೆಲಸಕ್ಕೆ ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡಿದಾಗ ಹಣ ಅವ್ರು ಹೇಳಿದವರಿಗೆ ಹಣ ಕೊಡಬೇಕು. ಬಿಟ್ರೆ ಅದು ಅವರು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಹಣ ತಗೊಂಡು ಹೋಗ್ತಾರೆ. ಇವತ್ತು ಅದೇ ರೀತಿಯಾಗಿ ಅಮೆರಿಕಕ್ಕೆ ಒತ್ತಿ ಇಡುವಂತ ಕೆಲಸ ಕಾರ್ಯ ಮೋದಿ ಅವರೇನು ಮಾಡಿದ್ದಾರೆ ನಮ್ಮ ದೇಶವನ್ನ. ಅದು ರೈತರ ಹಕ್ಕುಗಳನ್ನ ಇರಬಹುದು, ಅದು ಸೈನ್ಯದ ಹಕ್ಕುಗಳನ್ನಿರಬಹುದು, ನಮ್ಮ ಡೇಟಾವನ್ನ ಇರಬಹುದು, ಎಲ್ಲವನ್ನೂ ಕೂಡ ಇವತ್ತು ಮೋದಿ ಅವರು ಅಮೆರಿಕಕ್ಕೆ ಸರೆಂಡರ್ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ. ಅದರ ವಿರುದ್ಧ ಇವತ್ತು ಪ್ರತಿಭಟಿಸುವಂತ ಕೆಲಸ ಕಾರ್ಯಗಳನ್ನ ನಾವು ಕಾಣ್ತಾ ಇದ್ವಿ. ಇಂತಹ ಸಮಯದಲ್ಲಿ ವಿಕಸಿತ ಭಾರತ್ ಅಂತ ಹೇಳ್ತಾರೆ, 60% ಚೈನಾದಿಂದ ಬರ್ತದೆ ನಮಗೆ. ಇವತ್ತು ಚೈನಾ ಮಾಡಿದಂತ ಯಾವ ಪ್ರಾಡಕ್ಟ್ ಉಂಟು ಅದನ್ನ ವಿಕಸಿತ ಭಾರತ್ ಅಂತ ಹೇಳಿ ನಾವು ಲೇಬಲ್ ಹಚ್ಚುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಪದವು ಪಡ್ಡೈವಾಡದ ಕೃಷ್ಣ ಭಜನಾ ಮಂದಿರ ಪರಿಸರ ಅಭಿವೃದ್ಧಿ ಆವಡುಂದು ಪಾಕಜನ ಭಿನ್ನೈತೊಂದಿರು ಅಂಚದು ಕಾಮಗಾರಿ ಕೈಗ್ದೆ ತೊಂದಾದ ಶಾಸಕರು ವೇದವ್ಯಾಸ ಕಾಮತ್ ಬಂದಿರು. ಕುಡ್ಲದ 21ನೇ ಪದವು ಪಡ್ಡೈವಾಡದ ಕನ್ನಡಕ ಶಕ್ತಿನಗರ ಕೈತಲು ಅಭಿವೃದ್ಧಿಗೆ ಭೂಮಿ ಪೂಜೆ ನಡಪಾದು ಆರು ಪಾತೇರಿಯರು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ 21ನೇ ಪದವು ಪಡ್ಡೈವಾಡದ ಶ್ರೀಕೃಷ್ಣ ಭಜನಾ ಮಂದಿರ ಟ್ರಸ್ಟ್ ತೆಂಪೈ ಕಾಲನಿ ಕರ್ನಾಟಕ ಶಕ್ತಿನಗರ ಕೈತಲು 10 ಲಕ್ಷ ರೂಪಾಯಿ ಖರ್ಚಿದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ವೇದವ್ಯಾಸ್ ಕಾಮತ್ ಭೂಮಿ ಪೂಜೆ ನಡಪಾದು ಕುರಿಯರು. ಈ ಪೊರ್ತಲು ಶಾಸಕರು ಪಾತಿರದು ಮುಲ್ಪದ ಕೃಷ್ಣ ಭಜನಾ ಮಂದಿರ ಪಾಕ ವರ್ಷಲಿಡಿದು ಪಾಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಲ್ತೊಂದುಂಡು ಈ ಪರಿಸರ ಅಭಿವೃದ್ಧಿ ಆವೋಡು ಪನ್ಪುನ ಭಿನ್ನೈಪು ಒತ್ತಾಯ ಪಾಕ ಜನೊಡದು ಬೈದಂಡು ಅಂಚದು ಅಭಿವೃದ್ಧಿ ಕಾಮಗಾರಿ ಕೈಗೆ ತಂದುಂಡು ಬೇಗ ಮುಗಿಯುನ ಭರವಸೆ ಉಂಡು ಎಂದು ಪಂಡಿರು. ಮಹಾನಗರ ಪಾಲಿಕೆದ ಈ ದುಂಬುದ ಸದಸ್ಯರು ವನಿತಾ ಪ್ರಸಾದ್, ಶಕೀಲ ಕಾವ, ವಿಶ್ವ ಹಿಂದೂ ಪರಿಷತ್ ನಾಯಕರು HK ಪುರುಷೋತ್ತಮ ಈ ಪೊರ್ತುಡಿತ್ತಿರು. ತಿಂಪೈ ಕಾಲೋನಿಯ ಪರಿಸರದಲ್ಲಿರುವಂಥ ಶ್ರೀ ಕೃಷ್ಣ ಭಜನಾ ಮಂದಿರ ಬಹಳ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಧಾರ್ಮಿಕ ಬೇರೆ ಬೇರೆ ಚಟುವಟಿಕೆಯೊಂದಿಗೆ ನಿತ್ಯ ನಿರಂತರವಾದಂಥ ಭಜನಾ ಮತ್ತು ಬೇರೆ ಬೇರೆ ಕಾರ್ಯಗಳೊಂದಿಗೆ ತೊಡಗಿಸಿಕೊಂಡು ಈ ಭಾಗದ ಜನರಿಗೆ ಬಹಳ ಶ್ರದ್ಧಾ ಕೇಂದ್ರವಾಗಿ ಸಮಾಜವನ್ನು ಯುವ ಪೀಳಿಗೆಗೆ ಯಶಸ್ವಿಯಾಗಿ ತಮ್ಮ ಜೀವನವನ್ನು ನಡೆಸುವಂಥ ದೃಷ್ಟಿಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಶ್ರೀ ಕೃಷ್ಣ ಭಜನಾ ಮಂದಿರದ ಸಮಿತಿಯ ಕಡೆಯಿಂದ ಆಗ್ತಾ ಇದೆ. ಹಾಗಾಗಿ ಪರಿಸರದಲ್ಲಿ ಅಭಿವೃದ್ಧಿ ಆಗಬೇಕು, ಈ ಮಂದಿರದ ಪರಿಸರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಚಿಂತನೆಯೊಂದಿಗೆ 10 ಲಕ್ಷ ರೂಪಾಯಿಯ ಈ ಅಭಿವೃದ್ಧಿ ಕಾಮಗಾರಿಗಳು ಕೈಗೆತ್ತಿಕೊಳ್ಬೇಕು ಅಂತೇಳಿ ಕಳೆದ ಸಲ ಇಲ್ಲಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಎಲ್ಲರ ಮನವಿ ಮೇರೆಗೆ ಇದನ್ನು ಕೈಗೆತ್ತಿಕೊಂಡು ಇದನ್ನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಕೆಲಸ ಕಾರ್ಯಗಳಾಗಲಿ, ಕೃಷ್ಣ ಭಜನಾ ಮಂದಿರದ ಕೃಷ್ಣನ ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲಿ, ಈ ತಿಂಪೈ ಕಾಲೋನಿಯ ಪರಿಸರ ಮತ್ತು ಇದೆಲ್ಲವೂ ಅಭಿವೃದ್ಧಿ ಆಗಲಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕುಡ್ಲದ ಯಕ್ಷಾಶ್ರಯ ಯೋಜನೆಡು 5ನೇ ಇಲ್ಲಿನ ಸಸಿಬಿತ್ಲು ಮೇಳದ ಕಲಾವಿದರು ಕಲೆಂಜ ಬಲ್ಕಾಜದ ವಿಶ್ವನಾಥ ಗೌಡರಿಗೆ ಕಟ್ಟಾದು ಕೊಡ್ತಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕುಡ್ಲದ ಯಕ್ಷಾಶ್ರಯ ಯೋಜನೆಡು 5ನೇ ಇಲ್ಲಿನ ಸಸಿಬಿತ್ಲು ಮೇಳದ ಕಲಾವಿದರು ಸುಳ್ಯ ತಾಲೂಕು ಕಲೆಂಜ ಬಲ್ಕಾಜದ ವಿಶ್ವನಾಥ ಗೌಡ್ರೆ ಕಟ್ಟಾದ ಕುರ್ದಿತ್ತದು ಇಲ್ಲೊಕ್ಕಿಲು ಗಣಹೋಮ ಸತ್ಯನಾರಾಯಣ ಪೂಜೆದ ಒಟ್ಟುಗು ನಡೆತಂಡು
ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡದಾರು ಅರೆನ ಅಪ್ಪೆ ಕಾಶಿ ಅಮ್ಮನ ನೆಂಪುಗಾದು ಈ ಇಲ್ಲಿನ ಕಟ್ಟಾದು ಕುಡಿದಿತ್ತು ಇಲ್ಲಿ ಒಕ್ಕಿಲ್ದ ಲೇಸಿಡು ಆಟದ ಕಲಾವಿದರು ಸರಪಾಡಿ ಅಶೋಕ್ ಶೆಟ್ಟಿ ಪಾತಿರ್ದು ಯಕ್ಷಗಾನ ಕಲಾವಿದರಿಗೆ ಭದ್ರತೆ ಉಂಡು ರಕ್ಷಣೆ ಉಂಡು ಪನ್ಪುಣೆನು ಮಲ್ತು ತೋಜಾಯ್ನಾರು ಪಟ್ಲ ಸತೀಶ್ ಶೆಟ್ಟಿ ಎಂದು ಪುಗಾರಿಯರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಗುರ್ಕಾರ್ಯರು ಭಾಗವತರಾದುಪ್ಪುನ ಸತೀಶ್ ಶೆಟ್ಟಿ ಪಟ್ಲ ಪಾತಿರ್ದು ಯೋಜನೆದ ಐವನೇ ಇಲ್ಲು ಬುಡ್ದು ಕೊರುಪುನ ಗೌಜಿಡುಲ್ಲ ವಿಶ್ವನಾಥೇರ್ನ ಕುಟುಂಬಗೂ ಎಡ್ಡೆಪ್ ಬಯಕು ಅಂದ್ ಪಂಡಿರು 14 ಕೋಟಿ ರೂಪಾಯಿ ಮುಟ್ಟ ಫೌಂಡೇಶನ್ ಕಲಾವಿದರಿಗೆ ಸಹಾಯ ಕೊಡ್ತುಂಡು ಸೊನ್ಪ ತಾಜಿ ಇಲ್ಲಿನ ಈ ತುರ್ತುಗೆ ಕಟ್ಟೊಂದುಂಡು ಪಾಕ ಜನ ದಾನಿಲು ಕೋಟಿಗಟ್ಲೆ ದುಡ್ಡು ಕೊರ್ನಿಡ್ದವರ ಈ ಸಹಾಯ ಕೊರಿಯರೆ ಸಾಧ್ಯ ಆತನಂದು ಪಂಡಿರು ಹೊಸ ಇಲ್ಲದ ಭಾಗ್ಯ ಪಡೆಯಿನ ವಿಶ್ವನಾಥ ಗೌಡ ಪಾತಿರ್ದು ಎಲ್ಯ ಪ್ರಾಯಡೆ ತಾನು ಶಾಲೆ ಬುಡ್ದು ಕಲೆಕ್ಕೆ ಸಮರ್ಪಣೆ ಮಲ್ತೊನ್ನಾಯಿ ಇಲ್ಲಿ ಕಟ್ಟುನ ಕನ ಇತ್ತುಂಡು ಐನ್ ಶಶಿಧರ್ ಶೆಟ್ಟಿ ಬೊಕ್ಕ ಸತೀಶ್ ಶೆಟ್ಟಿ ಪಟ್ಲ ನಡಪಾದು ಕೊಡ್ತಿರಂದು ಸೊಲ್ಮೆ ಸಂದಾರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಪದಾಧಿಕಾರಿಲು ವಿಶ್ವನಾಥ ಕಲಾವಿದರ್ನ ಸಂಬಂಧದಕ್ಲು ಕಲಾವಿದರು ಊರುದಕ್ಲು ಅಭಿಮಾನಿಲು ಈ ಪೊರ್ತುಡಿತ್ತೇರು ನಮ್ಮ ಕೈಯಿಂದ ಒಂದು ಕಲಾವಿದರುಗಳಿಗೆ ಒಂದು 100 ಮನೆ ಆದರೆ ಕಟ್ಟಿಕೊಡಬೇಕೆಂಬ ಒಂದು ಆಶಯ ನನಗೆ ಇದೆ ಅಂತ ನನ್ನ ಬಾಯಿಯಿಂದ ಬಂದು ಹೋಯಿತು ಆ ತಾಯಿಯ ಸನ್ನಿಧಿಯಲ್ಲಿ. ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅಂದರೆ ಕಲಾವಿದರ ಕಣ್ಣೀರು ಮತ್ತು ಕಷ್ಟವನ್ನು ನೋಡಲಿಕ್ಕಾಗದೆ ನನ್ನ ಬಾಯಿಂದ ಬಂದು ಹೋದದ್ದು. ಅಂದರೆ ತುಂಬ ಮನೆ ಇಲ್ಲ ಅಂತ ಒದ್ದಾಡ್ತಾರೆ, ಅವರ ಕುಟುಂಬಿಕರು ಬಂದು ನಮ್ಮಲ್ಲಿ ಕಣ್ಣೀರಿಡ್ತಾ ಇದ್ದರು, ಅವರ ಮಕ್ಕಳು ನಮಗೆ ಓದಲಿಕ್ಕೆ ಮನೆಯಲ್ಲಿ ಒಂದು ಲೈಟ್ ಇಲ್ಲ ಅಂತ ಕಣ್ಣೀರಿಡುವಂಥ ಪರಿಸ್ಥಿತಿ ಇತ್ತು. ಹೀಗೆಲ್ಲ ಅನೇಕ ಸಮಸ್ಯೆಗಳಿತ್ತು. ಆ ನನ್ನ ಬಾಯಿಂದ ಬಂದಂಥ ವಾಕ್ಯವನ್ನು ತಾಯಿ ಈಡೇರಿಸ್ತಾ ಬರ್ತಾ ಇದ್ದಾಳೆ. 96 ಮನೆಗಳನ್ನು ನಾವು ಕಟ್ಟಿಕೊಡ್ತಾ ಇದ್ದೇವೆ. ಈಗಾಗಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ 96 ಮನೆಗಳಲ್ಲಿ 50ನೇ ಮನೆಯನ್ನು ಕಲಾವಿದರಿಗೆ ಇವತ್ತು ಹಸ್ತಾಂತರಿಸ್ತಾ ಇದ್ದೇವೆ. ದಾನಿಗಳ ನೆನಪು ನಿಮಗೆ ಸದಾ ಇರಲಿ. ನಮ್ಮ ಫೌಂಡೇಶನ್ ನೆನಪಿಲ್ಲದ ತೊಂದರೆ ಇಲ್ಲ. ನಮಗೆ ಫೌಂಡೇಶನ್ಗೆ ದಾನ ನೀಡಿದ ಬಂಧುಗಳನ್ನು ಯಾವತ್ತೂ ನೀವು ಕಲಾವಿದರುಗಳು ಮರೆಯದಿರಿ. ನಮ್ಮ ಬನ್ನಗ ದಾಲಕನದ ಪೋನಗ ಕೊಣಪೂಜ ಅಂಜದ ನಮ್ಮ ಬಂದನ ಒಂಜಿ ಪಾಲು ಸದಾಶಿವ ದೇವರಿಗೆ ಉಪ್ಪಡಂದು ಗ್ರಾಮದ ಶಕ್ತಿ ಮೀರ್ದು ಕೆಲಸ ಮಲ್ತದಿರಂದು ಪದ್ಮನಾಭ ಕೋಟೆಯನ್ನು ಪೆಲತ್ತಡಿ ಬಂತೇರೆ. ಕಲ್ಲುಡೇಲ್ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶದ ಸುರೂತ ಧಾರ್ಮಿಕ ಸಭೆಟ್ 6 ಗುರ್ಕಾರ್ಮಿದ ಪಾತೆರ ಬಂಡೇರೆ. ಕುಡ್ಲ ತಾಲೂಕದ ವಾಮಂಜೂರು ಮಾಗಣೆ ಬೊಂಡಂತಿರದ ಕಲ್ಲುಡೇರ್ ಶ್ರೀ ಸದಾಶಿವ ದೇವಸ್ಥಾನಗಳು ಫೆಬ್ರವರಿ 22-27 ಮುಟ ಶ್ರೀ ಸದಾಶಿವ ದೇವರಿಗೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಬೇತೆ ಕಾರ್ಯಕ್ರಮಗಳು ನಡತೊಂದಿತ್ತದು. ಸುರುತ ದಿನ ಪುದೆ ಕಾಣಿಕೆ ಮೆರವಣಿಗೆ ನಡಪಾಯರು. ವಾಮಂಜೂರು ಶ್ರೀ ರಾಮ ಮಂದಿರೋಡು ಪುದೆ ಕಾಣಿಕೆ ಮೆರವಣಿಗೆ ಉದಿಪನಾದು ಕಲ್ಲುಡೇಲ್ ದೇವಸ್ಥಾನವು ಸಾಗಂಡು ಆಡಳಿತ ಮುಕ್ತೇಸರಿರು ತಿಮಿರಿಗುತ್ತು ನಾಗರಾಜ ರೈ ಪ್ರಧಾನ ಪೂಜೆ ಮಲ್ಪನ ಸದಾಶಿವ ಉಪಾಧ್ಯಾಯ ಪ್ರಧಾನ ಕಾರ್ಯಂತಿರ ತಿರುವೈಲ್ಗುತ್ತು ರಾಜಕುಮಾರ್ ಶೆಟ್ಟಿ ಪುದೆ ಕಾಣಿಕೆ ಮೆರವಣಿಗೆಯನ್ನು ಕ್ಷೇತ್ರಗೂ ಎದುಕೊಂಡರು. ಸುರುತ ಧಾರ್ಮಿಕ ಸಭೆಟ್ ರಾಜಕುಮಾರ್ ಶೆಟ್ಟಿ ಮಾತಿರಿಲ್ನ ಎದುಕೊಂದು ಪಾತಿರ್ದು ಡಿಸೆಂಬರ್ ಸಂಕ್ರಾಂತಿರ್ದು ಜನವರಿ ಸಂಕ್ರಾಂತಿ ಮುಟ್ಟ ಪುಲ್ಯಕಾಂಡೆ ನಾಲೆಡ್ದೆ ಭಜನೆ ಬೇತೆ ಕಾರ್ಯಕ್ರಮಲಿನ ಒಟ್ಟುಗೂ ಧನುರ್ ಪೂಜೆ ವರ್ಷ ನಡಪುಂಡು. ಗ್ರಾಮ ಸಮಿತಿ ಮಲ್ತದ ಪ್ರತಿಯೊಂದು ಇಲ್ಲದಕ್ಲು ವಾರಗೂ 100 ರೂಪಾಯಿ ದಂಚ ಪಾಡ್ದು 28-30 ಲಕ್ಷ ರೂಪಾಯಿ ಮುಟ್ಟ ಜೀರ್ಣೋದ್ಧಾರಗೂ ದುಡ್ಡು ಬೈದು ಪಂಡೇರು. ಧಾರ್ಮಿಕ ಪರಿಷತ್ತದ ದುಂಬುದ ಸದಸ್ಯರು ಪದ್ಮನಾಭ ಕೋಟೆಯನ್ನು ಪೆಲತ್ತಡಿ ಗುರುಕಾರ್ಮಿಡ್ ಗುರುಪುರ ಗೋಳಿದಡಿ ಗುತ್ತು ವರ್ಧಮಾನ ದುರ್ಗಪ್ರಸಾದ್ ಶೆಟ್ಟಿ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತೇರು. ಸತೀಶ್ ಸುರತ್ಕಲ್ ಬರೆದು ಮಮತಾ ತುಕಾರಾಮ್ ಪಂಡದು ತುಕಾರಾಮ ಬೊಂಡಂತಿಲ ತಯಾರು ಮಲ್ತನ ಕಲ್ಲುಡೇಲ್ ಸದಾಶಿವ ಭಕ್ತಿ ಪದನು ದುರ್ಗಪ್ರಸಾದ್ ಶೆಟ್ಟಿ ಲೋಕಾರ್ಪಣೆ ಮಲ್ತೇರು. ವರ್ಧಮಾನ ದುರ್ಗಪ್ರಸಾದ್ ಶೆಟ್ಟಿ ಧಾರ್ಮಿಕ ಉಪನ್ಯಾಸ ಕೊರದು ಹರಿಹರ ಬ್ರಹ್ಮಾದಿಲಿಡ ವ್ಯತ್ಯಾಸಿತು ಎರಬಲಿ ಅಂಚತೂಂಡ ಜನ್ಮಾಂತರುಡು ಭೀಕರವಾಯಿನ ಬಂಜಿದ ಸೀಕ್ ಬರ್ಪುಣೊಂದು ಆಚಾರ್ಯ ಶಂಕರರು ಬ್ರಹ್ಮಸೂತ್ರೋಡು ಪಂತೇರು. ಈಶ್ವರೇ ಒಲಿಂಡ ಕುಂಬು ಕನಕ್ಲ ತೆಗುಲುಂಡು ಒಂದು ಬಸವಣ್ಣೆ ಪಂತೇರು ಎಂದು ಪಂಡೇರು. ಪದ್ಮನಾಭ ಕೋಟೆಯನ್ನು ಪೆಲತ್ತಡಿ ಗುರ್ಕಾರ್ಮಿದ ಪಾತ್ರ ಪಂಡದು ದೇವೇರ್ನ ಕಲೆ ಕಾಣಿಕ ಎಂಚ ಉಂಡುವುದು ಪನ್ಪುಣಿಕ್ ಕಲ್ಲುಡೇಲ್ ದೇವಸ್ಥಾನನೇ ಸಾಕ್ಷಿ. ನಮ್ಮ ಬನ್ನಗ ದಾಲ ಕನದಜ ಪೋನಗಲ ಕೊನಪುಜ ಅಂಚಾದು ನಮ್ಮ ಬೆಂದಿನ ಒಂಜಿ ಪಾಲು ಸದಾಶಿವ ದೇವರಿಗೆ ಉಪ್ಪಡಂದು ಗ್ರಾಮದಕ್ಲು ಶಕ್ತಿ ಮೀರ್ದು ಕೆಲಸ ಮಲ್ತದಿರಂದು ಪಂಡಿರು. ಕುಡದ ಫಸ್ಟ್ ನ್ಯೂರೋ ಆಸ್ಪತ್ರೆದ ಡಾಕ್ಟರ್ ಸ್ಕಂದಮೂರ್ತಿ, ಕಾವೂರು ದೇವಸ್ಥಾನ ಆಡಳಿತ ಸಮಿತಿ ಸದಸ್ಯರು ಗಿರಿಜಾ ಕೆ ಭಂಡಾರಿ, ತಿರುವೈಲ್ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಸಮಿತಿ ಸದಸ್ಯರು ಪದ್ಮನಾಭ ಆಳ್ವ, ಮೈತ್ರಿ ಹಾರ್ಡ್ವೇರ್ಸ್ದ ಪ್ರವೀಣ್ ಆಳ್ವ, ಕಾವೂರು ಬಂಟೇರ್ನ ಸಂಘದ ಗುರುಕಾರ್ಯರು ಆನಂದ ಶೆಟ್ಟಿ, ದಕ್ಷಿಣ ಕನ್ನಡ ಬಸ್ ಯಜಮಾನಿರ್ನ ಸಂಘದ ದುಂಬುದ ಗುರುಕಾರ್ಯರು ಜಯಶೀಲ ಅಡ್ಯಂತಾಯ, ಡಾಕ್ಟರ್ ಪ್ರಕಾಶ್ ನಿರ್ಮಾರ್ಗ, ಸುಬೋಧ್ ಆಳ್ವ, ಸುರೇಂದ್ರ ಕಂಬಳಿ ಧಾರ್ಮಿಕ ಸಭೆಟಿದ್ದೇರು. ದೇವಸ್ಥಾನ ಕಟ್ಟೆರ ಸುಲಭ, ದೇವಸ್ಥಾನೋಡು ಪೂಜೆ ಕೈಕಾರ್ಯ ಮನ್ಪೆರಲ ಸುಲಭ. ಭಕ್ತರನ್ನು ಸೇರ್ಸೋನಂಚಿನ ಕಷ್ಟ ಬೊಕ್ಕೊಂಜಿಜ್ಜಿ ದೇವಸ್ಥಾನಗೂ ಭಕ್ತರ ಬತ್ತಜಿಂದ ಆ ದೇವಸ್ಥಾನ ಹತ್ತು ಅಂಚಾದುಪ್ಪನಾಗ ನಿರಂತರವಾದ ಬೇತೆ ಕಾರ್ಯಕ್ರಮದ ಮೂಲಕವಾದ ಧನುರ್ಮಾಸೊಪ್ಪು ಭಜನೋತ್ಸವಪ್ಪು
ಜಾತ್ರೋತ್ಸವಪ್ಪು ನೇಮೋತ್ಸವಪ್ಪು నేను ಪೂರ ಕಟ್ಟಲೆಡು ವ್ಯವಸ್ಥಿತವಾದ ಮಂತಿತ್ತುಂಡ ಅವು ಕಲ್ಲುಡೇಲು ಸದಾಶ ದೇವಸ್ಥಾನ ಪನಿಯರೆ ಮಸ್ತ್ ಖುಷಿಯ ಒಂದುಂಡು. ನಮ್ಮಡ ಬೇತ ಸಿದ್ಧಾಂತಲಿ ಪ್ರಪಂಚೋಡು ಬರ್ತನೆ ಆ ಬೇತ ಸಿದ್ಧಾಂತದ ಬಗ್ಗೆ ಒಂಜಾತು ಬೇತ ವಾದಲು ಶುರುವಾಂಡಿ ಮನ್ನಡು ಆಚಾರ್ಯ ಶಂಕರನ ಕಾಲುಡು ವಿಪ್ಲವ ಅನಗ ಆರೊಂಜಿ 75 ದರ್ಶನ ಶಾಸ್ತ್ರಲೇನೆ ತನ್ನ ಅದ್ವೈತ ಸಿದ್ಧಾಂತದೊಟ್ಟಿಗೆ ಐಕ್ಯ ಮಲ್ತೇರೆ ಆರ ಇದೊಕ ಬ್ರಹ್ಮಸೂತ್ರಗೂ ವಾಕ್ಯ ಬರೆಯರು ಆ ವ್ಯಾಖ್ಯೆಡು ಒಂಜಿ ಪಾತೆರ ಬಂಡೇರು ಯೋ ಬ್ರಹ್ಮ ರುದ್ರಾಣಾಂ ಬೇವ ಮುತ್ತಪ ಪಾವಕಃ ಸಾಧಯೋ ಉದರಂ ವ್ಯಾಧಿಭುಕ್ತೋ ಭವತಿ ಮಾನವಹಾನ್ ಹರಿಹರ ಬ್ರಹ್ಮಾದಿಲೆಡ ವ್ಯತ್ಯಾಸ ತೂಯರಬಲ್ಲಿಗೆ ಏರು ಹರಿಹರ ಬ್ರಹ್ಮಾದಿಡ ವ್ಯತ್ಯಾಸ ತೂಪೆರ ಜನ್ಮಾಂತರಡು ಭೀಕರವಾಯನ ಉದರ ವ್ಯಾಧಿಗೆ ತುತ್ತಾಪೆ ಎಂದು ಆಚಾರ್ಯ ಶಂಕರ ಬ್ರಹ್ಮಸೂತ್ರ ಉಲ್ಲೇಖ ಮಲ್ತೇರು. ಮಸ್ತ್ ಖುಷಿಯ ಒಂದನ್ನು ದಯಪಂಡ ಎಂಚೆತ್ತಿನ ಕ್ಷೇತ್ರ ಎಂಚ ಮಲ್ಪೋಲಿ ದೇವರನ ಕಲೆಕಾರನಿಗೆ ಎಂಚ ಪೂಂಡು ಪಂಪಿನಕ್ಕೆ ಒಂಜಿ ನಿದರ್ಶನ ಎಕಡಾರು ಪನ್ಲಕ ಪ್ರಾಸ್ತಾವಿಕವಾದ ಪ್ರತಿ ಒಂಜಿ ಒಟ್ಟಾರಡು ಕೋಣಿ ಮರದಪ್ಪು ಈ ಮೇಟು ಸತ್ತಿಕಾಲ ಅದಪ್ಪು ಕಟಿಂಜ ಅದಪ್ಪು ಅತನ ಕೆಲ್ರಾಯ ಅದಪ್ಪು ಅತನ ವಮಂಜೂರ ಅದಪ್ಪು ಪ್ರತಿ ಒಂಜಿ ಬೆಂತಿನೆತ್ತ ಪಾಪದಕ್ಕಲು ಬೆಂತಿನೆತ್ತ ಕಾಸಲ 100 ರೂಪಾಯಿ ಪಾರ್ದು 10-30 ಲಕ್ಷ ರೂಪಾಯಿ ಕಾಸಾತನ್ನು ಪಂಡಂಡ ಅವು ಸುಲಭದ ಕಾಸತ್ತು ಅಕ್ಕಲ ಬೆಂತಿನೆತ್ತ ಒಂಜಿ ಪಾಲು ಎಂಕಲ್ನ ಆ ಸದಾಶಿವ ದೇವರಿಗೆ ಉಪ್ಪಾಡು ಆ ಬ್ರಹ್ಮಕಲಸ ತೂವೋಡು ಒಂದು ನನ್ನ ಏರ್ನ ಕಾಲಗು ಮೇಲ್ಕಾಲಗು ತಿಕ್ಕೊಂಡ ದಾದ ನನಗೆ ಗೊತ್ತಿಸಿ ನಂಗೆ ಒಂಜಿ ತಿಕ್ಕದಿನ ಯೋಗ ಭಾಗ್ಯ. ಕಾರ್ ತಯಾರು ಮಲ್ಪನ ಟಾಟಾ ಮೋಟರ್ಸ್ ದ ಕರಾವಳಿದ ಪುದರ್ಪೊಯಿ ಡೀಲರ್ ಆಟೋಮ್ಯಾಟ್ರಿಕ್ಸ್ ದ ಪುತ್ತೂರು ಶಾಖೆ ಬೊಳುವಾರ್ ಮುಖ್ಯ ಮಾರ್ಗ ಕೈತಲು ಉದಿಪನ ಆತಂಡ ಡಾಕ್ಟರ್ ತೋಡಾರ್ ನಾಗಕುಮಾರ್ ಶೆಟ್ಟಿ ಕದ್ರ ಬೊಕ್ಕ ಉಷಾ ಎನ್ ಶೆಟ್ಟಿ ಹೊಸ ಶಾಖೆನ ಉದಿಪನ ಮಲ್ತೇರು. ಹೊಸ ತಂತ್ರಜ್ಞಾನ ಭಾರಿ ಎಡ್ಡೆ ಗುಣಮಟ್ಟ ಬೊಕ್ಕ ಎತ್ತಿದ ಮಟ್ಟದ ವಿನ್ಯಾಸದ ಕಾರ್ ತಯಾರು ಮಲ್ಪನ ಬೊಕ್ಕ ಎಲೆಕ್ಟ್ರಿಕ್ ಕಾರ್ಲಿನ ತಯಾರು ಮಲ್ಪನಂಟಿ ಏಪಲ ದುಂಬುಪುನ ಟಾಟಾ ಮೋಟರ್ಸ್ ದ ಕರಾವಳಿದ ಪುದರ್ಪೊಯಿ ಡೀಲರ್ ಆಟೋಮ್ಯಾಟ್ರಿಕ್ಸ್ ದ ಪುತ್ತೂರು ಶಾಖೆ ಬೊಳುವಾರ್ ಮುಖ್ಯ ಮಾರ್ಗ ಕೈತಲು ಉದಿಪನ ಆತಂಡ ಆಟೋಮ್ಯಾಟ್ರಿಕ್ಸ್ ಯಜಮಾನರು ಡಿ ರಾಜೇಂದ್ರ ಕುಮಾರನ ಸಮ್ಮಲೆ ಡಾಕ್ಟರ್ ತೋಡಾರ್ ನಾಗಕುಮಾರ್ ಶೆಟ್ಟಿ ಕದ್ರ ಬೊಕ್ಕ ಮಾಮಿ ಉಷಾ ಎನ್ ಶೆಟ್ಟಿ ಹೊಸ ಶಾಖೆನ ಉದಿಪನ ಮಲ್ತದು ಎಡ್ಡೆಪ ಬಯಕೇರು ಆಡಳಿತ ನಿರ್ದೇಶಕರು ಡಿ ರಾಜೇಂದ್ರ ಕುಮಾರ್ ಎದುಕೊಂದು ಪಾತಿರ್ದು ಆಟೋಮ್ಯಾಟ್ರಿಕ್ಸ್ ಹೊಸ ಶಾಖೆದ ಬಗೆಟ್ ಮಾಹಿತಿ ಕೊಯ್ಯರು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಗಿರಾಕಿಲು ರಾಮ್ಪ್ರಸಾದ್ ಬೊಕ್ಕ ಅರುಣ ರಾಮ್ಪ್ರಸಾದ್ ಕಂಡನಿ ಬುಡಿದಿ ಜಿಎಲ್ ಬಲರಾಮ್ ಆಚಾರ್ಯ ಸಂಸ್ಥೆಗೆ ಎಡ್ಡೆಪ ಬಯಕೇರು ಆಟೋಮ್ಯಾಟ್ರಿಕ್ಸ್ ಸಂಸ್ಥೆದ ಮುಖ್ಯ ಕಾರ್ಯತೋವನಾಧಿಕಾರಿ ಪ್ರದೀಪ್ ಮಯ್ಯ ಪಾತಿರ್ದು ಪುತ್ತೂರು ಮಹಾಲಿಂಗೇಶ್ವರ ದೇವೇರ್ನ ಊರುಡು ಸಂಸ್ಥೆದ ಶಾಖೆ ಶುರು ಮಲ್ಪಿರ ಖುಷಿಯ ಒಂದುಂಡು ಗಿರಾಕಿಲಿನ ಬೇಡಿಕೆ ಅನುಕೂಲತೆಗೆ ವಿಶಾಲವೈನ ಜಾಗೆಡು ಶುರು ಮಲ್ತದ ಅಂದು ಪಂಡೇರು ಡಿ ರಾಜೇಂದ್ರ ಕುಮಾರ್ನ ಬುಡಿದಿ ಡಾಕ್ಟರ್ ನೀತಾ ಆರ್ ಕುಮಾರ್ ಜೋಕ್ಲು ಮಹಿಕಾ ಬೊಕ ಶಾಲಿಕಾ ವಿದ್ಯಾ ಟಾಟಾ ಮೋಟರ್ಸ್ ದ ರೀಜನಲ್ ಮ್ಯಾನೇಜರ್ ಪ್ರಶಾಂತ್ ಏರಿಯಾ ಮ್ಯಾನೇಜರ್ ಅಭಿಷೇಕ್ ಕಸ್ಟಮರ್ ಕೇರ್ ವಿಭಾಗದ ಮುರ್ತಜ್ ಜಿಎಂ ಸರ್ವಿಸ್ ದ ರಾಜಾರಾಮ್ ಜಿಎಂ ಸೇಲ್ಸ್ ವಿಭಾಗದ ಪ್ರವೀಣ್ ಶೆಟ್ಟಿ ಲೇಸಿಡಿತ್ತೇರು. ನಾವು ಆಟೋಮ್ಯಾಟ್ರಿಕ್ ಸಂಸ್ಥೆಯನ್ನು 2000 ಇಸ್ವಿಯಲ್ಲಿ ಟಾಟಾ ಮೋಟರ್ಸ್ನ ಸಹಕಾರದೊಂದಿಗೆ ನಾವು ಪ್ರಾರಂಭಿಸಿದ್ವಿ. ಅದಾದ ನಂತರ 2010 ಪುತ್ತೂರು ಬೆಳುವರಲ್ಲಿ ನಾವು ಪುನಃ ಇದನ್ನು ಶುರು ಮಾಡಿದ್ವಿ. 2026 ಈಗ ನಾವು ಈಗಿನ ಟಾಟಾ ಮೋಟರ್ಸ್ನ ರಿಕ್ವೈರ್ಮೆಂಟ್ ಇರುವ ಹಾಗೆ ನಾವು ಹೊಸ ಶೋರೂಮನ್ನು ಫ್ಯೂಚರಿಸ್ಟಿಕ್ ಆಗಿ ನಾವು ಇದನ್ನು ಪ್ಲ್ಯಾನ್ ಮಾಡಿ ಇವತ್ತು ಶುಭಾರಂಭ ಮಾಡಿದ್ದೇವೆ. ಈ ಹೊಸ ಫೆಸಿಲಿಟಿಯಲ್ಲಿ ಅತ್ಯಂತ ಆಧುನಿಕ ಎಕ್ವಿಪ್ಮೆಂಟ್ಸು ಮತ್ತು ಹೈಲಿ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಪ್ರೊಫೆಷ್ನಲ್ಸ್ ಇದರಲ್ಲಿ ಒದಗಿಸಿಕೊಂಡಿದ್ದಾರೆ. ಹಾಗೂ ಪುತ್ತೂರಲ್ಲದೆ ನಮ್ಮಲ್ಲಿ ಹಾಸನ, ಚಿಕ್ಕಮಗಳೂರು, ಉಡುಪಿ, ಮಂಗಳೂರು ಮತ್ತು ಸುಳ್ಯ, ಬೀಸಿ ರೋಡ್ ಹೀಗೆ 10 ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಮಳಿಗೆಗಳು ಇವೆ. ಎಲ್ಲ ಗ್ರಾಹಕರಲ್ಲಿ ಈ ನೂತನ ಮಳಿಗೆಯನ್ನು ಬರಬೇಕು, ನೋಡಬೇಕು, ಹಾಗೆ ಇಲ್ಲಿ ಈ ಫೆಸಿಲಿಟಿಯನ್ನು ಯೂಸ್ ಮಾಡಿ
ನಮಗೇನಾದರೂ ಸಲಹೆಗಳಿದ್ದರೆ ಕೊಟ್ಟು ಇನ್ನೂ ನಾವು ಇದನ್ನು ಇಂಪ್ರೂವ್ ಮಾಡುವಲ್ಲಿ ಸಹಕಾರ ಕೊಡಬೇಕಾಗಿ ಎಲ್ಲ ಗ್ರಾಹಕರಲ್ಲಿ ವಿನಂತಿ. ಕುಡ್ಲ ಶಕ್ತಿನಗರದ ಶ್ರೀ ಮುತ್ತಪ್ಪ ಕ್ಷೇತ್ರಡು ನಡಪಾಯಿನ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ರಡ್ಡು ದಿನ ಗುಳಿಗ ದೈವದ ವೆಳ್ಳಾಟಂ ಕೋಲ ಬೊಕ್ಕ ಮುತ್ತಪ್ಪನ್ ದೈವದ ವೆಳ್ಳಾಟಂ ಕೋಲ ನಡಪಾದಿದ್ದೇವೆ. ಕುಡ್ಲ ಶಕ್ತಿನಗರದ ಶ್ರೀ ಮುತ್ತಪ್ಪ ಕ್ಷೇತ್ರಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಕಾರ್ಯಲು ಫೆಬ್ರವರಿ 18ಕ್ಕೆ ಶುರುವಾದ 22 ಮುಟ್ಟ ನಡಪಾದು 3 ದಿನ ವೆಳ್ಳಾಟಂ ಕೋಲ ಅಟ್ಟಣೆ ಮಲ್ತಿದ್ದೇರು. ತಂತ್ರಿಯರು பூந்தோட்டத்தில் புடவர் பரமேஸ்வரன் பௌரோಹಿತ್ಯಡು நடத்தின ಕಾರ್ಯಕ್ರಮಟು ಎರಡನೇ ದಿನ ಬೈಯಗ್ ಗುಳಿಗನ ತಂಬಿಲ ಪೂಜೆ ಕರಿತದು. ಗುಳಿಗನ ವೆಳ್ಳಾಟಂ ಕೋಲ ಐದು ಬೊಕ್ಕ ಶ್ರೀ ಮುತ್ತಪ್ಪನ್ ದೈವದ ವೆಳ್ಳಾಟಂ ಕೋಲ ನಡತಂಡು. ರಾತ್ರಿ ಮಡೆಯನ ಸಂಧ್ಯಾವೇಲ ಕುಳಿಕ್ಕಪಾಟ್ ಕರೆದು ಪೋಯಿನ ರಾಘವೇರ್ನ ಇಲ್ಲಲ್ದು ಕಲಶ ಬರ್ಪುನ ಸೇರಿನಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಗಳು ನಡತಂಡು. ಜೀರ್ಣೋದ್ಧಾರ ಸೇವಾ ಸಮಿತಿ ಗುರುಕಾರ್ಯರು ಕಿಶೋರ್ ಕೊಟ್ಟಾರಿ, ಮರ್ಯಾದೆ ಗುರುಕಾರ್ಯರು ದುಂಬುದ ವಿಧಾನ ಪರಿಷತ್ ಸದಸ್ಯರು ಮೋನಪ್ಪ ಭಂಡಾರಿ, ಪ್ರಧಾನ ಕಾರ್ಯಂತರ ಹರೀಶ್ ರೈ ಶಕ್ತಿನಗರದ ಕಾರ್ಯ ಗುರುಕಾರ್ಯರು ಎಸಿ ಗೋಪಾಲ, ಸಂಚಾಲಕರು ಪ್ರಾಣೇಶ್ ಎಂಯು, ಪಣಾವ್ ಗುರುಕಾರ್ಯರು ಮಧು ಟಿಪಿ, ಜತೆ ಪಣಾವ್ ಗುರುಕಾರ್ಯರು ನಾರಾಯಣ ಟಿ ಬೊಕ್ಕ ಮಾತ ಪದಾಧಿಕಾರಿಗಳು ಸದಸ್ಯರು ಶ್ರೀ ಮುತ್ತಪ್ಪ ಕ್ಷೇತ್ರ ಟ್ರಸ್ಟ್ದ ಗುರುಕಾರ್ಯರು ಪದಾಧಿಕಾರಿಗಳು ಬೊಕ್ಕ ಸದಸ್ಯರು ಅಂಚನೆಯ ಮುತ್ತಪ್ಪನ್ ಭಕ್ತವೃಂದ ಈ ಪೊರ್ತುಡಿತದು ಕೋಲತು ದೈವರಿನ ಇಂಬುನಟ್ಟೊಂಡೇರು. ದೇವರಿಗೆ ಬೆನ್ನಿದಾಯವರಿ ರಥ ಸಮರ್ಪಣೆ ಮಲ್ತದು ಸಮಾಜಗೂ ಆದರ್ಶ ಜನ ಆತಿರಿಂದ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂದಿರು. ಸರಪಾಡಿ ಶರಬೇಶ್ವರ ದೇವಸ್ಥಾನಗೂ ಬೆನ್ನಿದಾರು ಪಡ್ಡಾಯಿ ಬುಟ್ಟದ ರಘುರಾಮ ಶೆಟ್ಟಿ ಚಂದ್ರಮಂಡಲ ತೇರ್ ಕೊಡ್ದಿತ್ತದ ಐದ ಮೆರವಣಿಗೆ ಉದೀಪನ ಮಲ್ತದಾರು ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕದ ಮಣಿನಾಲ್ಕೂರು ಗ್ರಾಮದ ಸರಪಾಡಿ ಶ್ರೀ ಶರಬೇಶ್ವರ ದೇವಸ್ಥಾನಗೂ ಪಡ್ಡಾಯಿ ಬುಟ್ಟದ ಬುಲಿಚಿಲ್ಪರ ಬೆನ್ನಿದಾರು ರಘುರಾಮ್ ಶೆಟ್ಟಿ ಬೊಕ್ಕ ಸುಶೀಲ ಆರ್ ಶೆಟ್ಟಿ ಬೊಕ್ಕ ಸಂಸಾರ ಚಂದ್ರಮಂಡಲ ತೇರು ಸಮರ್ಪಣೆ ಮಲ್ತದಿತ್ತದು ಐತ ಮೆರವಣಿಗೆ ಬಿಸಿ ರೋಡು ರಕ್ತೇಶ್ವರಿ ಸನ್ನಿಧಿ ಕೈತಲು ಉದಿಪನಾಂಡು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರು ತೇರದ ಮೆರವಣಿಗೆ ಉದಿಪನ ಮಲ್ತದು ಎಡ್ಡ ಪಾತಿರ ಪಂಡದು ನುಪ್ಪು ಕೊರ್ಪುನ ಬೆನ್ನಿದಾಯೆ ಬೊಕ್ಕ ನಮನ ಕಾಪುನ ಯೋಧೆ ಈ ದೇಶದ ಬಿಲೆಬಾಲನ ಸಂಪತ್ತು ದೇವರಿಗೆ ಬೆನ್ನಿದಾಯೆ ಒರಿ ತೇರು ಸಮರ್ಪಣೆ ಮಲ್ತದು ಬದುಕದ ಬಿಲೆನ ದೆರ್ತು ಪತ್ತುನೆತ ಒಟ್ಟುಗೂ ಸಮಾಜಗೂ ಆದರ್ಶ ಜನ ಆತೆರೆಂದು ಪಂಡಿರು. ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ರವಿಶಂಕರ ಶೆಟ್ಟಿ ಬಡಾಜಿಗುತ್ತು, ಬೊಳ್ಳೂರು ಶ್ರೀ ಕಾವೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ರಘು ಎಲ್ ಶೆಟ್ಟಿ ಎಡ್ಡೆಪ್ ಬೈಕೆರು, ರಾಜ್ಯ ವಿಧಾನಸಭೆದ ಸಭಾ ಗುರುಕಾರ್ಯರು ಯುಟಿ ಖಾದರ್, ಬಂಟ್ವಾಳ ಶಾಸಕರ ರಾಜೇಶ್ ನಾಯ್ಕ್, ದುಂಬುದ ಮಂತ್ರಿ ಬಿ ರಮನಾಥ್ ರೈ ಈ ಪೊರ್ತುಡಿತ್ತರು. ದೇವಸ್ಥಾನಡು ಪ್ರಧಾನ ಪೂಜೆ ಮಲ್ಪನಾರು ಶಂಕರನಾರಾಯಣ ಹೊಳ್ಳ, ಪುರೋಹಿತರು ವಿಜಯಕೃಷ್ಣ ಐತಾಳ್ ಪುಂಜೂರು ಪ್ರಸಾದ ಕೊರಿಯರು. ಜೀವನ ರಥಕ್ಕೊಂದು ಪಥವಿದ್ದರೆ ಅದು ಧರ್ಮ ಅಂತ ಇದ್ದಂತ ನಮ್ಮ ಮಾತ ಜೀವನ ರಥವನ್ನು ಒಯ್ಟು ಸಾಗವಡನ್ನು ಕೇಂದ ಧರ್ಮದ ಮಾರ್ಗಳು ಸಾಗವಡು ಅರ್ಥಾತ್ ಧರ್ಮದ ಅನುಷ್ಠಾನ ಅಂತಂದು ಅವಾಗ ಮಾತ್ರ ನಮ್ಮ ಜೀವನ ರಥವನ್ನು ಬೆಲೆ ಬರ್ತೀನಿ. ಇಲ್ಲಿ ಜೀವನ ರಥ ಅಂದ್ಕೊಂಡ ದೇವರೇ ತೇರು ಇಬ್ಬರೇ ಮಸ್ತ್ ಜನ ಬರ್ತೀರಿ ಬಲ್ಲಿಗೆ ಬರ್ತಾರೆ ಕೈ ಬರ್ತೀರಿ ಮಾತೆಲ್ಲ ಅಡ ನಮ್ಮ ಜೀವನ ರಥಕ್ಕೂ ನಮ್ಮನೇ ಬಲ್ಲು ಒಯ್ಕೊಡಾತೆ ಹೆಸರಿನ ಲಾಭ ಅಂಚಾದ್ರೆ ಜೀವನ ರಥ ಅಂದ್ಕೊಂಡು ನಮ್ಮ ಶರೀರದ ಉಳೈಡಿ ಶಿವೆ ಉಪ್ಪುನಾಗ ನಿಕ್ ಮಾತ ಬೇತೆ ಬೇತೆ ಕುದರೆ ಬಾರಿ ಬಿಲೆ ಮಾತೊಂಡು ನಿಕ್ ಅಂಡ ಉಳೈದ ಬಿದನೆ ದುಃಖ ಮಾತೆಗಳು ಉಂಜೆ ಕುದರೆ ಅವಾಗ ಏಪ ರಥ ಓಡಿ ಎತ್ತು ನಿಂಪಿನ ನಿರ್ಣಯ ನಮ್ಮಡ ಗೊತ್ತು ಕೊಡು ಉಳೈಡಿ ಶಿವೆ ಉಪ್ಪುನಾಗನೇ ಎತ್ತು ನನಗೆ ಎತ್ತವನ ಬೇರೆ ಮಲ್ಕೊಡು ಐಕ್ ಇಹದಿಂದ ಪರಾಕೆಯಿಂದ ಅವು ಒಂಜಿ ರೀತಿಯ ಸಾಧಿ ನಮ್ಮ ಐಕ ರಥ ಒಂದು ಉಪ್ಪುನಾಗ ಸುಸಂಸ್ಕೃತವಾದ ಬದುಕೊಡು ಅಂತಾಗ ನನಗೆ ಸಂಸ್ಕಾರದ ವಿಷಯಗಳು ಕೋಡು. ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿನ ಕುಡ್ಲ ಶಕ್ತಿನಗರದ ಮುತ್ತಪ್ಪ ಕ್ಷೇತ್ರಡು 3 ದಿನ ವೆಳ್ಳಾಟಂ ಕೋಲ ನಡಪಾದಿದ್ದೇರು. ಅಂಗಾರೆ ಪುಲ್ಯಕಾಂಡೆ ಗುಳಿಗನ ಕೋಲ ಮುತ್ತಪ್ಪನ್ ಬೊಕ್ಕ ತಿರುವಪ್ಪನ್ ಕೋಲ ನಡಪಾದು ದೈವಲಿನ ಮಲೆಯೇರಾಯರು. ತುಳುನಾಡದ ಭೂತಾರಾಧನೆದಂಚಿನೆ ತೆನ್ಕೈ ಕೇರಳಡು ಮಲಯಾಳಿ ದೈವಲಿನ ಆರಾಧನೆ ನಡತುನಿತ್ತಿದ್ದು ಭೂತೊಲಿಗ್ ತೆಯ್ಯಂ ಪನ್ಪಿರು ಐಟ್ ಮುತ್ತಪ್ಪನ್ ಬೊಕ್ಕ ತಿರುವಪ್ಪನ್ ಕಾರಣಿಕದ ದೈವಶಕ್ತಿಲಾದು ಕೇರಳ ಕಣ್ಣೂರದ ಪರಶಿನ ಕಡವು ಮೂಲವಾದ ದೀವೊಂದು ಅವಲವಲು ಆರಾಧನೆ ನಡತೊಂದುಂಡು. ಮಲಯಾಳಿದಕ್ಲು ಕುಡ್ಲ ಸೀಮೆಗ್ ಬತ್ತು ನಿಡಿದ ಬೊಕ್ಕ ತುಳುನಾಡು ಕೆಲವು ಕಡೆಡು ಮುತ್ತಪ್ಪನ್ ಆರಾಧನೆ ನಡತೊಂದುಂಡು. ಕುಡ್ಲ ಶಕ್ತಿನಗರದ ನಾಲ್ಯ ಮುರ ಪನ್ಪುಣವುಲು ಆರಾಧನೆ ನಡಪುನ ಮುತ್ತಪ್ಪನ್ ಕ್ಷೇತ್ರಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿನಲ್ಲಿ ಕೊಡು 3 ದಿನ ವೆಳ್ಳಾಟಂ ಕೋಲ ನಡಪಾದಿತ್ತೇರು. 3 ದಿನ ಅಂಗಾರೆ ಪುಲ್ಯಕಾಂಡೆ ಗುಳಿಗನ ಕೋಲ ಐದು ಬೊಕ್ಕ ಮುತ್ತಪ್ಪನ್ ತಿರುವಪ್ಪನ್ ಕೋಲ ನಡಪಾದು
ಇಂಬುನಟೊಂಡೇರು ಅಕೇರಿಗೆ ಮುತ್ತಪ್ಪನ್ ತಿರುವಪ್ಪನ್ ದೈವಲ್ನ ಮಲೆಯೇರಾಯರು. ಮುತ್ತಪ್ಪನ್ ದೈವಗೂ ನಾಯಿಲು ಪಂಡ ಭಾರಿ ಪ್ರೀತಿದ ಪನ್ಪುಣಿಗೆ ಸಾಕ್ಷಿಯಾದ ಪ್ರತಿಷ್ಠೆ ಬ್ರಹ್ಮಕಲಶದ 4ನೇ ದಿನ ನಾಯಿ ಒಂಜಿ ಕ್ಷೇತ್ರಗೂ ಬತ್ತದಿತ್ತದು. 7ನೇ ದಿನ ಮುತ್ತಪ್ಪನ್ ತಿರುವಪ್ಪನ್ ಕೋಲದ ಪುರ್ತುಡ್ಲ ಒಟ್ಟುಗೀತ್ತು ಭಾರಿ ಸೂಜಿಗೆದ ಸಂಗತಿ ಆದಿತ್ತಲು. ಜೀರ್ಣೋದ್ಧಾರ ಸೇವಾ ಸಮಿತಿ ಗುರುಕಾರ್ಯರು ಕಿಶೋರ್ ಕೊಟ್ಟಾರಿ, ಮರ್ಯಾದೆ ಗುರುಕಾರ್ಯರು ದುಂಬುದ ವಿಧಾನ ಪರಿಷತ್ ಸದಸ್ಯರು ಮೋನಪ್ಪ ಭಂಡಾರಿ, ಪ್ರಧಾನ ಕಾರ್ಯಂತರ ಹರೀಶ್ ರೈ ಶಕ್ತಿನಗರದ ಕಾರ್ಯಗುರುಕಾರ್ಯರು ಎಸಿ ಗೋಪಾಲ, ಸಂಚಾಲಕರು ಪ್ರಣೇಶ್ ಎಂಯು, ಪಣವ್ ಗುರುಕಾರ್ಯರು ಮಧು ಟಿಪಿ, ಜೊತೆ ಪಣವ್ ಗುರುಕಾರ್ಯರು ನಾರಾಯಣ ಟಿ ಬೊಕ್ಕ ಮಾತಾ ಪದಾಧಿಕಾರಿಲು ಸದಸ್ಯರು ಶ್ರೀ ಮುತ್ತಪ್ಪ ಕ್ಷೇತ್ರ ಟ್ರಸ್ಟ್ದ ಗುರುಕಾರ್ಯರು ಪದಾಧಿಕಾರಿಲು ಬೊಕ್ಕ ಸದಸ್ಯರು ಅಂಚನೆ ಮುತ್ತಪ್ಪನ್ ಭಕ್ತ ವೃಂದ ಈ ಪೊರ್ತುಡಿತ್ತದು ಕೋಲತೂದು ದೈವಲಿನ ಇಂಬುನಟೊಂಡೇರು. ಕೂಡದ ಜಪ್ಪು ಮುಗೇರು ಕರಂಬೆಟ್ಟುಡುಪುನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಗಳು 3ನೇ ವರ್ಷದ ಪ್ರತಿಷ್ಠಾ ವರ್ಧಂತ್ಯುತ್ಸವ 2 ದಿನ ನಡೆಸುತ್ತಿದೆ. ಅಂಗಾರೆ ಸಾರ್ವಜನಿಕ ಶ್ರೀ ದುರ್ಗಾ ಹೋಮ ದೇವೇರ್ನ ಬಲಿ ನಡಪಾಯರು. ಕುಡ್ಲದ ಜಪ್ಪು ಮುಗೇರು ಕರಂಬೆಟ್ಟುಡುಪುನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಗಳು 3ನೇ ವರ್ಷದ ಪ್ರತಿಷ್ಠಾ ವರ್ಧಂತ್ಯುತ್ಸವ ಸಾರ್ವಜನಿಕ ಶ್ರೀ ದುರ್ಗಾ ಹೋಮ ಬೊಕ್ಕ ಪರಿವಾರ ದೇವುಲನ ನೇಮ 2 ದಿನ ನಡೆತನುಂಡು. ಸುರುತ ದಿನ ಅಂಗಾರೆ ಕಾಂಡೆ ಗಣ ಹೋಮ ದೇವೇರ್ನ ಪ್ರಾರ್ಥನೆ ನಮಕ ಕಲಶಾಭಿಷೇಕ ಪೂಜೆ ಸಾರ್ವಜನಿಕ ಶ್ರೀ ದುರ್ಗಾ ಹೋಮ நடத்தது. ಮಧ್ಯಾಹ್ನ ಮಾಪೂಜೆ ದೇವೇರ್ನ ಬಲಿ ನಡಪಾದು ಭಕ್ತರಿಗೆ ಪ್ರಸಾದ ಕೊರಿಯರು ಸಾರ್ವಜನಿಕ ನುಪ್ಪು ಪ್ರಸಾದ ಅಟ್ಟಣೆ ಮಲ್ತಿತ್ತಿರು. ಶಾಸಕರು ವೇದವ್ಯಾಸ್ ಕಾಮತ್ ಕ್ಷೇತ್ರಗೂ ಬಸದಿತ್ತದು ದೇವೇರ್ನ ಇಂಬುನಟ್ಟೊಂದು ಪ್ರಸಾದದ ತೊಂಡೇರು. ಧರ್ಮದರ್ಶಿ ಮನೋಜ್ ಪೂಜಾರಿ ಕುರ್ಕಾರ್ಯರು ನಾಗರಾಜ್ ಚಂದ್ರಹಾಸ ಕಟ್ಟಪುಣಿ ಆಡಳಿತ ಸಮಿತಿ ಟ್ರಸ್ಟಿಲು ಭಕ್ತರು ಪೊರ್ತೊಡಿತ್ತಿರು. ಟ್ರಸ್ಟಿಲೈನ ದಿನೇಶ್ ಅಂಜನ್ ನಾಗೇಂದ್ರ ಕುಮಾರ್ ನಮ್ಮ ಕುಡ್ಲ ಚಾನಲ್ದ ಒಟ್ಟುಗು ಪಾತಿರದು ಪ್ರತಿಷ್ಠಾ ವರ್ಧಂತ್ಯುತ್ಸವದ ಬಗೆಟ್ ಮಾಹಿತಿ ಕೊರಿಯರು. ಭಗವದ್ಭಕ್ತರು ಈ ಪುಣ್ಯ ಕಾರ್ಯಕ್ಕೆ ಹೆಚ್ಚಿನ ಸಂಖ್ಯೆ ಬರ್ತದೆ.
ಈ ದೇವಸ್ಥಾನದ 3ನೇ ವರ್ಷದ ಪ್ರತಿಷ್ಠಾ ವರ್ಧಂತ್ಯುತ್ಸವದ ಈ ಸಂಭ್ರಮಡು ನಮ್ಮ ಮಾತೆರ್ಲವುಲ್ಲ ಸ್ವರ್ಗಸ್ಥರಾಯನಂಚಿನ ಶ್ರೀ ಉಮೇಶ್ ಪೂಜಾರ್ಲೆನ ಆ ಒಂಜಿ ಅರ್ನ ಒಂಜಿ ಕನಸು ನನಸುದ ಪ್ರಕಾರ ಆರು ಅನಾದಿ ಕಾಲದಿಂಚ ಪೂಜೆ ಮಂತೊಂದು ಬತ್ತಿನಂಚಿನ ದುರ್ಗಾ ಪರಮೇಶ್ವರಿ ದೇವಿನ ಬ್ರಹ್ಮಕಲಶೋತ್ಸವ ಆದ್ ಇನಿ 3ನೇ ವರ್ಷದ ಪ್ರತಿಷ್ಠಾ ಉತ್ಸವದ ಈ ಸಮಾರಂಭಡುಲ್ಲ ಇನಿ ಈ ಸಮಾರಂಭಗೂ ಮಾತ ಈ ಊರ್ದ ಪರವೂರ್ದ ಮಾತ ಭಕ್ತಾಬುಲ್ ಬತ್ತದು ಈ ಪುಣ್ಯ ಕಾರಡು ಪಾಲ್ದತೊಂದುಲ್ಲೆರು ಬಹುಶಃ ಈ ಒಂಜಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭಡು ಬ್ರಹ್ಮಕಲಶೋತ್ಸವ ಸಂದರ್ಭಡು ಈ ಊರ್ದ ಪರವೂರ್ದ ಮಾತ ಜನಕುಲ ಬತ್ತದು ಪೂರ್ಣ ರೀತಿದ ಸಹಕಾರ ಮಂತಿನದಾದ್ರ ದೇವಿನ ಪೂರ್ಣ ಆಶೀರ್ವಾದೋಡು ಈ ಕ್ಷೇತ್ರ ಇನಿ ಜಪ್ಪಿನ ಮಗರುಡು ಬಾರಿ ಪೊರ್ಲುದ ಕ್ಷೇತ್ರವಾದ ಭಕ್ತಾಭಿಮುಲ್ನ ಮಾತೆಲ್ಲ ಬತ್ತದು ಪ್ರಾರ್ಥನೆ ಮನ್ಪುನಂಚಿನ ಕ್ಷೇತ್ರ ಆದ ನಿರ್ಮಾಣ ಆದುಂಡು ಮಾತ ಭಕ್ತಾಭಿಮುಲ್ಲ ಬಾರಿ ಪೊರ್ಲುಡು ಸಹಕಾರ ಮಂತಿನದಾತ್ರ ಇನಿ ಕ್ಷೇತ್ರ ಬಾರಿ ಪೊರ್ಲುಡು ಇನಿ ನಿರ್ಮಾಣ ಆದ ಭಕ್ತರ್ನ ಅಕ್ಲಕ್ಲ ಇಷ್ಟಾರ್ಥನು ನೆರವೇರಿಸೋನಂಚಿನ ಕ್ಷೇತ್ರವಾದುಂಡು ಪೂರ್ಣ ರೀತಿಡು ಮಾತೆಲ್ಲ ಸಹಕಾರ ಮಂತ್ರಿದಾತ್ರ ಬಾರಿ ಯಶಸ್ವಿಡು ಈ ಕ್ಷೇತ್ರ ಅಮ್ಮನ ಆಶೀರ್ವಾದೋಡು ನಡ್ತೊಂದುಂಟು. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕರ್ಮಬೆಟ್ಟು ಜಪ್ಪಿನಗುರಿದರ ವಾರ್ಷಿಕ ಉತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಉಂಟು. ದಿವಂಗತ ಉಮೇಶ್ ಪೂಜಾರಿ ಅವರು ಒಂದು ಕನಸು ಒಂದು 3 ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ಭವ್ಯವಾಗಿ ನಿರ್ಮಾಣಗೊಂಡು ಕಲ್ಲೊಟ್ಟಿ ಆಮೇಲೆ ಮಂತ್ರಗುಳಿಗ ಆಮೇಲೆ ಕೊರಗಜ್ಜ ದೈವವು ಈ ಒಂದು ಕ್ಷೇತ್ರದಲ್ಲಿ ಭಾಳ ಒಂದು ವಿಜೃಂಭಣೆಯಿಂದ ಕೋಲೋತ್ಸವ ಕೂಡ ನಡಲಿಕ್ಕಿದೆ. ಇವತ್ತು ಮಧ್ಯಾಹ್ನ ದುರ್ಗಾಹೋಮ ನಡೆದು ಇದೀಗ ಅನ್ನ ಸಂತರ್ಪಣೆ ಮಹಾಪೂಜೆ ಎಲ್ಲ ನಡಲಿಕ್ಕಿದೆ. ಇವತ್ತು ಕೂಡ ದೈವದ ಕೋಲ ನಡೆದು ನಾಳೆ ಕೂಡ ಕೊರಗಜ್ಜನ ಕೋಲ ಕೂಡ ನಡೆಯಲಿಕ್ಕಿದೆ. ಕಟಪಾಡಿ ಏಣಗುಡ್ಡಿ ಗ್ರಾಮದ ಮಲೆ ಧೂಮಾವತಿ ದೇವಸ್ಥಾನ ಅಚ್ಚಡದ ಕಾಲಾದಿ ಮಲೆ ಜುಮಾದಿ ಬಂಟ ದೇವರ ನೇಮ ಅಂಗಾರ ರಾತ್ರಿ ನಡೆಯುತ್ತದೆ. ಪಾರ್ದನದ ಕತಿಳಿದು ತಿರಿದು ಬರ್ಪಂಚ ಜುಮಾದಿ ಮಲೆಪರ್ವತದ ದೇವತೆ ಮಲೆರಾಯಿ ಪಾರ್ವತಿನ ಬಾಲೆಗೆ ಪಗಿಲು ದೇವೇರ್ನ ರಬಿ ಮೂಡುನಗ ಆರಿನ ಕಿರಣೊಡು ಜನನಾದು ಪಾರ್ವತಿಗೆ ಗರ್ಭೊಡು ನೀರು ಉಂತದು 9 ತಿಂಗಳು ಆನಗ ಬಂಚಿ ಉಡಿತದು ಪಿದೈ ಬತ್ತನ ಕಾಣಿಕದ ಶಕ್ತಿನ ತೂಯಿನಕ್ಲು ಜುಮಾದಿ ದಯ್ಯ ಅಂದು ಪಂಡೇರಿಗೆ ಸಾರಾಳ ಜುಮಾದಿ ಕಾಂತೇರಿ ಜುಮಾದಿ ಮರ್ಲ ಜುಮಾದಿ ಕುಂಬ್ಳೆ ಸೀಮೆ ಜುಮಾದಿ ಪಡ್ಡೆ ಜುಮಾದಿ ಧೂಮ್ರ ಜುಮಾದಿ ನೀಚ ಜುಮಾದಿ ಪಟ್ಟದ ಜುಮಾದಿ ಪಂಚ ಜುಮಾದಿ ಇಂಜ ಜುಮಾದಿನ ತರಾವಾರಿ ಸ್ವರೂಪಲಿಡು ಒಂಜಿ ಮಾಮಲ್ಲ ಕಾಣಿಕದ ಮಲೆಜುಮಾದಿಲ ಇತ್ತದು ಏಣಗುಡ್ಡೆ ಗ್ರಾಮಡು ಮಲೆಜುಮಾದಿನ ನೇಮ ನಡತ್ತಂಡು ಮಾಣಿಬಾಲೆ ಮಾಯಂದಾಲ್ನ ಬೊಕ್ಕ ಬಾಲಿನ ಮಾಯಕಮಲ್ತನ ಶಕ್ತಿಲ ಈ ಮಲೆಜುಮಾದಿ ಆದುಂಡು. ಒಡಿಪು ಜಿಲ್ಲೆದ ಕಟಪಾಡಿ ಏಣಗುಡ್ಡೆ ಗ್ರಾಮದ ಮಲೆ ಧೂಮಾವತಿ ದೇವಸ್ಥಾನ ಅಚ್ಚಡದ ಅಂಗಾರ ನಡತನ ಕಾಲಾದಿ ಮಲೆ ಜುಮಾದಿ ನೇಮುಡು ಜುಮಾದಿ ಬಂಟಿರ್ನ ಪೂಜಾರಿ ದರ್ಶನ ಮಾನೆಚ್ಚಿಲ್ ಜುಮಾದಿ ಬಂಟ ಗಗ್ಗರದಿಚ್ಚಿ ಅಣಿಕಟ್ಟದು ಮುಗ ಏರ್ದು ನೇಮ ನಡಪಾದು ನುಡಿಕಟ್ಟ ಆಡು. ಏಣಗುಡ್ಡೆ ಗ್ರಾಮದ ಊರ ಪರವೂರ ಭಕ್ತರು ಮಲೆಧೂಮಾವತಿ ದೇವಸ್ಥಾನ ಅಚ್ಚಡದ ಆಡಳಿತ ಸಮಿತಿದಕ್ಲು ನೇಮತೂದು ಬೂಲಿದ ತುಂಡೇರು. ಬೆದ್ರ ಕರಿಂಜಿ ಗ್ರಾಮದ ಕಕ್ಕೆಬೊಟ್ಟು ಬಿರಾವುಡು ಅಂಗಾರ ಯಕ್ಷ ಬ್ರಾಹ್ಮರಿ ಮಿತ್ರ ವೃಂದದ ನಿರಟು ಸಸಿವಿತ್ಲ ಆಟದ ಮೇಳೊಡೆದು ಶ್ರೀ ಭಗವತಿ ಕ್ಷೇತ್ರ ಮಹಾತ್ಮೆ ಸೇವೆ ಆಟ ನಡೆಯುತ್ತದೆ. ಈ ಪೊರ್ತುಡು ಕಲಾವಿದರೈನ ಸರಪಡಿ ಅಶೋಕ್ ಶೆಟ್ಟಿ, ಸುಂದರ ಬಂಗಾಡಿ ಬುಕ್ಕ ಸಂತೋಷ್ ಕುಲಶೇಖರ ಮುಕ್ಳಿಗೆ ಸಮ್ಮಾನದ ಮರ್ಯಾದೆ ಮಾಡ್ತಾರೆ. ಮುಲ್ಕಿ ಬೆದ್ರ ತಾಲೂಕು ಕರಿಂಜಿ ಗ್ರಾಮದ ಕಕ್ಕೆಬೆಟ್ಟು ಬಿರಾವುಡು ಅಂಗಾರ ಯಕ್ಷ ಭ್ರಾಮರಿ ಮಿತ್ರ ವೃಂದ ಬಿರಾವುದ ದುಂಬಾಳ್ತಿಡು 2ನೇ ವರ್ಷದ ಸೇವೆ ಆಟ ಆಟಡೆ ಮಲ್ತಿತ್ತಿರು. ಸಸಿಬಿತ್ಲು ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳಿಡಿದು ನಡಪಾಯಿನ ಶ್ರೀ ಭಗವತಿ ಕ್ಷೇತ್ರ ಮಹಾತ್ಮೆ ಆಟಡು ದುಂಬತ್ತ ಚೌಕಿ ಪೂಜಾದ ಪ್ರಸಾದ ಕೊರದು ಆಟ ಶುರುವಾಂಡು. ಈ ಪೊರ್ತುಡು ರಂಗಸ್ಥಳಟು ಆಟದ ಮೂವಿರು ಪುದರ್ಪೋಯಿ ಕಲಾವಿದರೈನ ಸರಪಾಡಿ ಅಶೋಕ್ ಶೆಟ್ಟಿ, ಸಂತೋಷ್ ಕುಲಶೇಖರ ಬೊಕ್ಕ ಸುಂದರ ಬಂಗಾಡಿದಾರಿಗೂ ಸಮ್ಮಾನದ ಮರ್ಯಾದೆ ಮಲ್ತೀರು. ಅಶೋಕ್ ಶೆಟ್ಟಿ ಸರಪಾಡಿ ಪಾತಿರ್ದು ಕಲಾವಿದಿರು ಪಂಡ ಸಮಾಜದ ಆಸ್ತಿ ನಿಕ್ಲು ಬುಲೆಪಾಯರನ ಎಂಕ್ಲು ಉಲ್ಲ ಕಲಾವಿದರಿನ ಬುಲೆಪಾಯರ ಸಂಘಟನೆ ಬೋಡು ಒಂದು ಪಂಡನಾರು ಯಕ್ಷ ಭ್ರಾಮರಿ ಮಿತ್ರ ವೃಂದವು ಎಡ್ಡೆಬ ಬಯಕೆರು.
ಗೊಬ್ಬುಲೆಡು ಸಾಧನೆ ಮಲ್ತನ ಎಣ್ಮನೆ ಕ್ಲಾಸ್ ಕಲ್ತಂದುಪ್ನ ಕುಮಾರಿ ಸಂಚಿತ ಬುಕ ಪ್ರತಿಭಾ ಕಾರಂಜಿಡು ಊರುಗೂ ಪುದರ್ಕನತ್ನ 7ನೇ ಕ್ಲಾಸ್ ಕಲ್ಪನ ಕುಮಾರಿ ಗೌತಮಿಗೆ ಮರ್ಯಾದೆ ಅರ್ಪಣೆ ಮಲ್ತೇರು. ಪುರಸಭೆ ಗುರ್ಕಾರ್ದಿ ಜಯಶ್ರೀ ಕೇಶವ, ನಿವೇದಿತಾ ಬಲ್ಲಾಳ್, ಅನಿತಾ ಬಲ್ಲಾಳ್, ಅನಿಲ್ ಮೆಂಡೋನ್ಸ, ನಾಗೇಶ್, ವಿಠಲ ಸಾಲ್ಯನ್, ಸೂರಜ್ ಈ ಪೊರ್ತುರಿತ್ತೇರು. ಕರಿಂಜಿ ಗ್ರಾಮದ ಸುತ್ತಮುತ್ತ ಊರದ ಆಟದ ಅಭಿಮಾನಿಲು ಯಕ್ಷ ಭ್ರಾಮರಿ ಮಿತ್ರ ವೃಂದ ಬಿರಾವುದ ಗುರ್ಕಾರ್ಯರು ಬೊಕ್ಕ ಪದಾಧಿಕಾರಿಲು ಸದಸ್ಯರು ಮೇಳದ ದೇವೇರ್ನ ಪ್ರಸಾದದ ತಂದು ಶ್ರೀ ಭಗವತಿ ಕ್ಷೇತ್ರ ಮಹಾತ್ಮೆ ಆಟ ತುಯ್ಯೇರು. ಕಲಾವಿದರಂದರೆ ಅವರು ಸಮಾಜದ ಆಸ್ತಿ. ಕಲಾವಿದರಿಗೆ ಸ್ವಂತಿಗೆ ಎನ್ನುವುದಿಲ್ಲ. ನೀವು ಬೆಳೆಸಿದರೆ ನಾವಿದ್ದೇವೆ, ನೀವಿಂಥ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ರೆ ನಾವು ನಮ್ಮ ಕಲಾ ಪ್ರದರ್ಶನವನ್ನು ಮಾಡ್ತೇವೆ. ಬಂಗಾಡಿಯಲ್ಲಿ, ಸರಪಾಡಿಯಲ್ಲಿ, ಕುಲಶೇಖರೆಯಲ್ಲಿ ಒಂದು ಕಡೆಯಲ್ಲಿ ಬೆಳೆಸಬೇಕಿದ್ರೆ ಕಲಾ ಸಂಘಟಕರು ಬೇಕು. ಕಲಾ ಸಂಘಟನೆ ಅಂದರೆ ಯಕ್ಷಗಾನ ಎನ್ನುವುದೇ ಒಂದು ಧಾರ್ಮಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಹುಟ್ಟಿಕೊಂಡಂತಹ ಯಕ್ಷಗಾನ. ಸಾವಿರಾರು ವರ್ಷಗಳ ಇತಿಹಾಸವಿದೆ. ಒಂದು ಗೆಜ್ಜೆ ಸೇವೆ, ಬೆಳಕಿನ ಸೇವೆ ಅಂದರೆ ಅದು ದೇವರಿಗೆ ಪ್ರೀತ್ಯರ್ಥವಾದಂತಹ ಕಾರ್ಯಕ್ರಮ. ಕುಡ್ಲದ ಬೋಳಾರ ಶ್ರೀ ವಿದ್ಯೋದಯ ಭಜನಾ ಮಂಡಳಿದ ಸೊನ್ಪ ತೆನ್ಮನೆ ವರ್ಷದ ಎಕ್ಕ ಭಜನೆ ಫೆಬ್ರವರಿ 27 ಶುಕ್ರವಾರ ಕಾಂಡೆ ಆಜ್ 49 ಪಗಿಲ ದೇವರ್ನ ಉದಿಪುಗು ಶುರುವಾದ ಮನದನಿ ಕಾಂಡೆ ಪಗಿಲ ದೇವರ್ನ ಉದಿಪದ ಪೊರ್ತುಡು ಮಂಗಳಾಪನು. ಕುದ್ರೋಳಿ ಭಗವತಿ ಕ್ಷೇತ್ರದ ಕರಿದ್ಪೋಯಿನ ಬೀರಣ್ಣ ಆಯತ್ತಾರ್ ಮೆರಣ ಪುಲ್ಲಿ ರಾಜೇಂದ್ರ ಬೋಳಾರ, ಸುರೇಖಾ ರಾಜೇಂದ್ರ ಬೋಳಾರ ಬೊಕ್ಕ ಅಕ್ಲಿನ ಜೋಕ್ಲು ಮನೀಶ್ ಕುಮಾರ್, ಧನ್ಯಶ್ರೀ ಗಗನ್ ರಾಜ್ ತುಡರ್ ಬುಳ್ಪ ಪೊತ್ತಾವೇರೆಂದು ಮಂಡಳಿದ ಗುರ್ಕಾರ್ಯರು ಸತೀಶ್ ಗೋರಕ್ಷದಣ್ ಬೊಕ್ಕ ಕಾರ್ಯಂತಿರು ಗಣೇಶ್ ಪ್ರಸಾದ್ ಬೋಳಾರ ಪ್ರಕಟಣೆ ತಿರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಂಡು ಸೊಲ್ಮೇಲೆ.